ಮೇಕೆದಾಟು ವಿಚಾರವಾಗಿ ಕಾಂಗ್ರೆಸ್ ನಡೆಸಲು ಉದ್ದೇಶಿಸಿರುವಂತಹ ರ್ಯಾಲಿ ಇದು ರಾಜಕೀಯ ಪ್ರೇರಿತ. ಇದರ ಹಿಂದೆ ಒಳ್ಳೆಯ ಉದ್ದೇಶ ಇದೆಯೋ ಯಾವುದನ್ನೋದನ್ನು ಕಾಂಗ್ರೆಸ್ನವರೇ ಹೇಳಬೇಕು. ಯಾಕಂದರೆ ಒಂದು ಉತ್ತಮವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ರ್ಯಾಲಿಯನ್ನು ಮಾಡ್ಬೋದು, ಅಥವಾ ಬೇರೆ ಉದ್ದೇಶವನ್ನು ಇಟ್ಕೊಂಡು ರ್ಯಾಲಿ ಮಾಡುವವರಿಗೆ ಅದರ ಹಿಂದಿನ ಉದ್ದೇಶ ಗೊತ್ತಿರುತ್ತೆ ಅಂತ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಾಡುವಂಥ ಕೆಲಸಗಳಾಗುತ್ತೆ ಅನ್ನೋದು ಗೊತ್ತಿದೆ. ಎರಡೂ ಜಿಲ್ಲೆಗಳಲ್ಲಿರುವಂಥ ನ್ಯಾಯಾಲಯದಲ್ಲಿರುವಂಥ ವ್ಯಾಜ್ಯದ ಚಳವಳಿ ಮಾಡುವವರಿಗೆ ಅವರದ್ದೇ ಆದಂಥ ದೃಷ್ಟಿಕೋನ ನಡೆದೇ ಇರುತ್ತೆ. ಮೇಕೆದಾಟುವಿನ ಬಗ್ಗೆ ಈಗಾಗಲೇ ನಮ್ಮ ಕಾರಜೋಳರವರು ಹೇಳಿದ್ದಾರೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮುಖಂಡರು ಹೇಳಿದ್ದಾರೆ. 5 ವರ್ಷಗಳಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ ಏನೇನು ಮಾಡಿದೆ ಅಂಥೇಳಿ ಅಲ್ಲಿರುವಂಥ ಆ ಪ್ರದೇಶದ ಜನರಿಗೆ ಮತ್ತು ರಾಜ್ಯಕ್ಕೆ ಗೊತ್ತಿದೆ. ಕುಮಾರಸ್ವಾಮಿಯವರು ಸರ್ಕಾರ ಇರುವಾಗ ಅದಕ್ಕೆ DPR ಮಾಡುವಂಥ ಕೆಲಸಗಳಾಗುತ್ತೆ ಅನ್ನೋದು ಗೊತ್ತಿದೆ. ಎರಡೂ ಜಿಲ್ಲೆಗಳಲ್ಲಿರುವಂಥ ನ್ಯಾಯಾಲಯದಲ್ಲಿರುವಂಥ ವ್ಯಾಜ್ಯದ ಬಗ್ಗೆಯೂ ಗೊತ್ತಿದೆ. ಸ್ಪಷ್ಟವಾಗಿ ಮೊನ್ನೆ ಮೇಕೆದಾಟುವಿನ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಜಲಸಂಪನ್ಮೂಲ ಮಂತ್ರಿಗಳು ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಸರ್ಕಾರ ಇದಕ್ಕೆ ಪ್ರಾಧಾನ್ಯತೆ ಕೊಟ್ಟಿದೆ ಮತ್ತು ಕೊಡ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರು, ನಳಿನ್ ಕುಮಾರ್ ಅವರದ್ದು ಎಳಸು ಮನಸ್ಸು ಮತ್ತು ಅವರ ಕಾರ್ಯಗಳಲ್ಲಿ ಅದೇ ರೀತಿಯ ಎಳಸುತನ ಕಾಣುತ್ತೆ ಅನ್ನುವ ವಿಚಾರವಾಗಿ ಕೋಟ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯೆ ನೀಡಿದ್ದು, ಮುಂದಿನ ಚುನಾವಣೆಯೂ ಕೂಡ ನಳಿನ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲೇ ನಾವು ಮುಂದುವರಿಲಿಕ್ಕಿದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ನಳಿನ್ ಕುಮಾರ್ ಅವರ ಎಳಸುತನ ಅಂತ ಹೇಳಿದ್ದಾರೆ. ಅವರ ಎಳಸುತನದ ಅನ್ನೋ ಶಬ್ದದ ಪ್ರಯೋಗದಿಂದ ಏನು ಭಾವನೆಗಳೊಳಗಿದ್ದು ನನಗೆ ಗೊತ್ತಿಲ್ಲ. ನನಗಂತೂ ನಳಿನ್ ಕುಮಾರ್ ಅವರ ಎಳಸುತನದ ಪ್ರಾಯದ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕಂತ ಹೇಳಿದರೆ ವಯೋವೃದ್ಧರನ್ನೆಲ್ಲ ತೆಗೆದುಕೊಂಡು ಬಂದು ರಾಜ್ಯಾಧ್ಯಕ್ಷರಾಗಿ ಮಾಡುವಂಥ ಪರಿಪಾಟಿಗಳು ಎಲ್ಲ ಕಡೆಯಲ್ಲಿ ಇರುತ್ತೆ, ತಪ್ಪೇನೂ ಇಲ್ಲ. ಆದರೆ ನಮ್ಮ ಪಾರ್ಟಿಯ ಕೇಂದ್ರದ ನಾಯಕರು, ನಮ್ಮ ರಾಜ್ಯದಲ್ಲಿರುವಂಥ ನಾಯಕರು ಒಟ್ಟಾಗಿ ಒಂದಾಗಿ ಸಮಾಜದ ಕೊನೆಯ ಬೂತ್ನಲ್ಲೂ ಕೆಲಸ ಮಾಡುವ ಶಕ್ತಿ ಇರುವಂಥ ಕಾರ್ಯಕರ್ತರನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ನೇಮಕ ಮಾಡಿರುವಂಥದ್ದು ಸಂಘಟನೆ ಆಧಾರದಲ್ಲಿ ಬಂದಿರುವಂಥ ಒಬ್ಬ ಯುವಕನಿಗೆ ಅವಕಾಶ ಕೊಟ್ಟಿರುವಂಥ. ಇನ್ನು ರಾಜ್ಯದಲ್ಲಿ ಪಡಿತರ ಅಕ್ಕಿ ವಿತರಣೆ ಮಾಡುವಾಗ ಕುಚ್ಚಿಗೆ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿರುವಂಥದ್ದು ಬಹಳಷ್ಟು ಸಂತಸದ ವಿಚಾರ. ಮತ್ತು ಈ ಮೂಲಕವಾಗಿ ಆಯಾ ಪ್ರದೇಶದಲ್ಲಿ ಬೆಳೆದಿರುವಂತಹ ಕುಚ್ಚಲಕ್ಕಿಯನ್ನು ಆಯಾ ಪ್ರದೇಶದ ಜನರಿಗೆ ವಿತರಿಸುವುದಕ್ಕೆ ಉತ್ತಮವಾದಂಥ ಅವಕಾಶ ವ್ಯಕ್ತವಾಗಿದೆ ಅನ್ನುವಂಥ ಮಾತನ್ನು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಜನಸಾಮಾನ್ಯರ ಮಟ್ಟಿಗೆ ಒಂದು ಸಮಾಧಾನದ ಸಂಗತಿ ಏನಂತ ಹೇಳಿದರೆ, ನಮ್ಮ ಅವಳಿ ಜಿಲ್ಲೆಗಳಿಗೆ ಸುಮಾರು 1 ಲಕ್ಷ ಕ್ವಿಂಟಲ್ ಪಡಿತರ ಅಕ್ಕಿಗಳ ವಿತರಣೆ ಆಗುತ್ತೆ. ಈ ಅಕ್ಕಿಯನ್ನು ಕುಚ್ಚಲಕ್ಕಿಯಾಗಿ ಕೊಡಬೇಕು ಅಂತೇಳಿ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಎಲ್ಲ ಶಾಸಕರ ಜೊತೆ ಸಭೆ ಮಾಡಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪನೆ ತಿಳಿಸಿದ್ದೆ. ನಮ್ಮ ಪ್ರಸ್ತಾಪವನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ನಮ್ಮ